ಚಾಲಕನ ನಿರ್ಲಕ್ಷ್ಯಕ್ಕೆ ಬಸ್ಸು ಬಂಡೆಕಲ್ಲಿಗೆ ಬಡಿದು ಪರಿಣಾಮ ಬಸ್ನಲ್ಲಿದ್ದ 9 ಮಂದಿ ಸಾವನ್ನಪ್ಪಿದ ಘಟನೆ ಕಾರ್ಕಳ ಮಾಳ ಮುಳ್ಳೂರು ಘಾಟಿಯಲ್ಲಿ ಸಂಭವಿಸಿದೆ. ಮೈಸೂರಿನ ವೈಟಲ್ ರೆಕಾರ್ಡ್ಸ್ ಕಂಪನಿಯ ಸಿಬ್ಬಂದಿಗಳಾದ ಅನಜ್ಞ, ರಂಜಿತಾ ಪಿ, ಯೋಗೇಂದ್ರ, ರಾಧಾ ರವಿ, ಪ್ರೀತಮ್ ಗೌಡ, ವೆನುತಾ ಹಾಗೂ ಅಡುಗೆ ಸಹಾಯಕ ಬಸವರಾಜ್ ಸೇರಿ ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ 5 ನಗರ ಖಾಸಗಿ ಆಸ್ಪತ್ರೆಯಲ್ಲಿ ಓರ್ವ ದಾಖಲಾಗಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ. ಬಸ್ಸಿನಲ್ಲಿ ಒಟ್ಟು 35 ಮಂದಿ ಪ್ರಯಾಣಿಸ್ತಾ ಇದ್ದು ಮೈಸೂರಿನಿಂದ ಕಳಸಾ ಮಾರ್ಗವಾಗಿ ಮಣಿಪಾಲಕ್ಕೆ ಪ್ರಯಾಣ ಬೆಳೆಸುತ್ತಿರುವುದಾಗಿ ತಿಳಿದು ಬಂದಿದೆ. ಈ ಮೊದಲು ವಾಹನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಕಳಸಾದ ಗ್ಯಾರೇಜ್ನಲ್ಲಿ ದುರಸ್ತಿ ಕಾರ್ಯ ನಡೆಸಿ ಬಳಿಕ ಪ್ರಯಾಣ ಮುಂದುವರಿಸಲಾಗಿರುವ ಬಗ್ಗೆ ಗಾಯಾಳು ಪ್ರಯಾಣಿಕರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹಾಗೂ ತಾಲೂಕು ದಂಡಾಧಿಕಾರಿ ಪುರಂದರ ಹೆಗ್ಡೆ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ. ಗಂಭೀರ ಗಾಯಗೊಂಡ ಗಾಯಾಳುಗಳನ್ನ ಸರ್ಕಾರಿ ಆಸ್ಪತ್ರೆ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಸ್ಥಳೀಯ ವೈದ್ಯರು ತುರ್ತು ಚಿಕಿತ್ಸೆ ನೀಡುವ ಮೂಲಕ ಸ್ಪಂದಿಸಿದ್ದಾರೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಾರ್ವಜನಿಕರು ಗಾಯಾಳುಗಳನ್ನ ಆಸ್ಪತ್ರೆಗೆ ಕರೆತರುವಲ್ಲಿ ಸಹಕರಿಸಿದ್ದಾರೆ. ಉಡುಪಿ ಭೀಕರ ಅಪಘಾತ ಪ್ರಕರಣ ಐಡೆಂಟಿಫಿಕೇಶನ್ ವೇಳೆ ಉಂಟಾದಂತಹ ಗೊಂದಲಕ್ಕೆ ಇದೀಗ ತೆರೆ ಬಿದ್ದಿದೆ. ಗಾಯಾಳು ಯುವತಿ ಶಿರೋಲ್ ಸೇಫ್ ಆಗಿದ್ದಾರೆ. ಮಣಿಪಾಲ ಕೆಎಂಸಿಯಲ್ಲಿ ಶಿರೋಲ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ವೆನುತಾ ಮೃತಪಟ್ಟಿರುವಂತಹ ಯುವತಿ ತಂಡದಲ್ಲಿದ್ದವರು ನಿನ್ನೆ ಗೊಂದಲದ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾಧ್ಯಮಗಳಿಗೆ ಉಡುಪಿ ಪೊಲೀಸರ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ. ಗಾಡಿ ಓಪನಿಂಗ್ ಆಯಿತು, ಅವಾಗ ಸರಿ ಆಯಿತು. ತಿರ್ಗಾ ಗಾಡಿ ಅದಾದ ತಕ್ಷಣ ನೆಕ್ಸ್ಟ್ ಇವಾಗ ಆಲ್ರೆಡಿ ಒಂದ್ಸಲ ಹೋಗಿದ್ವಿ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿದೆ. ಹೌದು. ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಬರೋ ಟೈಮಲ್ಲಿ ಬಸ್ ಬಂದಿತ್ತು, ಕ್ರ್ಯಾಶ್ ಆಗಿ ಅಲ್ಲಿ ಬ್ಯಾಲೆನ್ಸ್ ತಪ್ಪಿದೆ. ನೀವು ಯಾವ ಸೈಡ್ ಇದ್ರಿ ಮೇಡಮ್? ನೀವು ಯಾವ ನಾವು ಸೈಡ್? ಗೊತ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಸ್ಟ್ಯಾಂಡಿಂಗ್ ಮೀನ್ಸ್ ಅದೇ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆ್ಯಕ್ಚುಲಿ. ಸೊ ಆವಾಗ ನಾವು ಸ್ಟ್ಯಾಂಡಿಂಗಲ್ಲಿ ಇದ್ವಿ, ನಾವು ನಿಂತ್ಕೊಂಡು ಮಾಮೂಲಿ ಡ್ಯಾನ್ಸ್ ಮಾಡ್ತಿದ್ವಿ, ನಿಂತ್ಕೊಂಡಿದ್ವಿ. ಅದು ಹೇಗಾಯಿತು ಅದಾದ್ಮೇಲೆ ಗೊತ್ತೇ ಆಗಲಿಲ್ಲ. ಅದು ಒಂದು ಕ್ರಾಸ್ ಆದಮೇಲೆ ನೆಕ್ಸ್ಟ್ ಕ್ರಾಸ್. ನಮ್ಮ ಹೆಸರು ಏನು ಮೇಡಮ್? ಮಾನಸ. ನೀವೇನು ಮಾಡ್ತೀರಾ ಕಂಪನಿ? QC ಕ್ವಾಲಿಟಿ ಚೆಕಿಂಗ್. ಸರಿ, ಕ್ವಾಲಿಟಿ ಚೆಕ್ ಮಾಡಿ. ಕ್ವಾಲಿಟಿ ಚೆಕ್ ಅಂದರೆ ಅದು ಹೇಗೆ ನಿಮ್ಮದು ಸಾಫ್ಟ್ವೇರ್ ಕಂಪನಿನ ಅಥವಾ ಏನು ಅಂತ? ಅಂದರೆ ನೀವು ಸಾಫ್ಟ್ವೇರ್ ಮೀನ್ಸ್ ಡೇಟಾ ಡೇಟಾ ಈಗ ಅದರಲ್ಲಿ ಇದ್ದವ್ರು ಏನಾದರೂ ಆಗಿದೆ, ಗಾಯ ಆಗಿದೆ ಗೊತ್ತುಂಟು? ಗೊತ್ತಿಲ್ಲ. ಎಂತ ಹೇಳಿದ್ರು? ವೈಟಲ್ ಏನೋ ಹೇಳಿದ್ರು? ವೈಟಲ್ ರೆಕಾರ್ಡ್ಸ್. ವೈಟಲ್ ರೆಕಾರ್ಡ್ಸಾ? ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಫ್ಸ್ನು ಹೊರಟಿದ್ದೀರಾ ಹೇಗೆ ನೀವು? ಹೌದು. ಮ್ಯಾನೇಜ್ಮೆಂಟ್ HR ಮತ್ತು ಎಲ್ಲ ಟೀಮ್ ಲೀಡರ್ಸ್ ಎಲ್ಲ ಸ್ವಲ್ಪ ಅವ್ರ ಕಡೆಯಿಂದನೇ ಕಂಡಕ್ಟ್ ಮಾಡಿರ್ತೀವಿ ಮಾಡಿ.